ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಸೂರಜ್ ಶೆಟ್ರೆ, ಎಕ್ಕಸಕ್ಕ ಚಲನಚಿತ್ರ ರಿಲೀಸ್ ಆದ ಸ್ವಲ್ಪ ದಿನದಲ್ಲಿ ಸೂರಜ್ ಶೆಟ್ರು ಇಂಡಸ್ಟ್ರಿಯೇ ಬಿಡ್ತಾರೆ ಅಂತ ಒಂದು ಸುದ್ದಿ ಆಗಿತ್ತು. ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಂಚಿಕೊಂಡ್ರಿ, ಇಂಡಸ್ಟ್ರಿಯನ್ನೇ ಬಿಡ್ತಾರೆ ಸೂರಜ್ ಶೆಟ್ರು ಅಂತ. ಫೇಸ್ಬುಕ್ ಅಲ್ಲಿ ಪ್ರಚಾರ ಆಯ್ತು. ಯಾಕೆಂದ್ರೆ ವೈರಾಗ್ಯ ಬಂದದ್ದು ನಿಮಗೆ, ಇದು ಬೇಡ ಅಂತ, ಅಥವಾ ನಾಟಕವು? ನಾಟಕ ಏನಲ್ಲ. ನಾನು ನೀವು ಅಂದ್ರೆ ಈ 30 ಲಕ್ಷ, ಇವಾಗ ನೀವು 30 ಲಕ್ಷ ಅಂತಿದ್ದೀರಾ, ಅವಾಗ ನೀವು ಅಷ್ಟು ದುಡ್ಡು ತಿಂದ್ರಂತೆ, ಲೆಕ್ಕ ಎಲ್ಲ ರಾಂಗ್ ಕೊಟ್ಬಿಟ್ಟೆ ಅಂದೆ ಪ್ರೊಡ್ಯೂಸರಿಗೆ. ಅಷ್ಟು ದೊಡ್ಡ ಬಜೆಟ್ ಆಗಿಲ್ಲ ಈ ಪಿಕ್ಚರಿಗೆ, ಅಷ್ಟು ಖರ್ಚೇ ಆಗಿಲ್ಲ ಅಂತಂದ್ರು. ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿ, ಈ ಥರ ಲೆಕ್ಕ ಎಲ್ಲ ಕರೆಕ್ಟ್. ನಾನು ಪ್ರೊಡ್ಯೂಸರ್ ಮತ್ತು ಸರ್ ಈ ಥರ ಇಲ್ಲ ಅವ್ರು. ಮತ್ತು ನನಗೆ ಜನರದ ಕಿರಿಗೆ ಸ್ಟಾರ್ಟ್ ಆಯಿತು, ನೀನು ಅಷ್ಟಿನಿ ನನಗಿದು ಸಾಹಸನೇ ಬೇಡ ಅಂತಿತ್ತು. ಇನ್ನೊಬ್ಬರಿಗೆ ಮೋಸ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಬೇಜಾರಾಗೋ ಥರ ಕೆಲಸನೇ ಮಾಡೋದು ಬೇಡ. ನನಗೆ ಪಿಕ್ಚರೇ ಬೇಡ, ನಾನು ಬೇರೆ ಕೆಲಸ ಮಾಡ್ತೀನಿ. ನಾನೇ ಮಾಡ್ಬೋದು, ಇದಿಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ತೀನಿ, ಎಲ್ಲೋ ಮಾಡ್ತೀನಿ. ನಾನು ಪಿಕ್ಚರ್ ನಾನು ಬೇಡ ಅಂತ ಅನಿಸ್ಬಿಡ್ತು. ಮತ್ತೆ ನಾನು ಪ್ರೊಡ್ಯೂಸರ್ ನನ್ನ ಕರೆದು, ಒಬ್ಬ ಡೈರೆಕ್ಟರ್ ಆಗಿ ಚಿತ್ರದ ಬಗ್ಗೆ ಪ್ಯಾಷನ್ ಇರಬೇಕಾದಂತ ವ್ಯಕ್ತಿ, ನಾನು ಅದು ಬೇಡ, ನಾನು ಬೇರೆ ಕೆಲಸ ಮಾಡ್ತೇನೆ ಅಂತ. ನಾನು ಡ್ರಾಮಾಗೆ ಹೋಗ್ಬೋದು, ಡ್ರಾಮಾ ಮಾಡ್ಬೋದು, ಸಿನಿಮಾನೇ ಬೇಡ, ನಾನು ಡ್ರಾಮಾ ಮಾಡ್ತೀನಿ. ಇದು ಮಾಡೋ ತರ ಎಲ್ಲಿ ಬೇಕಾ ಮಾಡೋದು. ಇದನ್ನ ಪಲಾಯನವಾದ ಅಂತ ನಾವು ಕರಿತೀವಿ, ಭಯದಿಂದ ಓಡಿ ಹೋಗೋದು. ಇಲ್ಲ ನಿಮಗೆ ನಿಮ್ಮ ಪ್ರೊಡ್ಯೂಸರ್ ಇಂದ ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ. ಯಾರೋ ಏನೋ ಮಾತಾಡ್ತಾರೆ ಅಂತ ನಾನು ಫಿಲ್ಮ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲ, ಅದನ್ನ ಆತರ ಮಾಡಿದೀನಿ. ಹೌದು, ಆತರ ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಪ್ರೊಡ್ಯೂಸರ್ ಕರೆದ್ರು ನನ್ನ, ಪ್ರೊಡ್ಯೂಸರ್ ಕರೆದಂದ್ರು, ನೀನೇನಕ್ಕೆ ಟೆನ್ಷನ್ ಆಗ್ತಿದೆ, ನಮಗೆ ಬೇಜಾರು, ನಿನ್ನ ದುಡ್ದಿಲ್ಲ, ಕರೆಕ್ಟ್ ಆಗಿದೆ ಲೆಕ್ಕ. ಯಾರು ಹೇಳಿದ್ದು? ಅಲ್ಲ, ನಾನು ಕೆಲವರು ಅಂತ ಇದ್ದಾರೆ ಹೊರಗಿನವ್ರು ಏನ್ ಬೇಕನ್ನಲ್ಲಪ್ಪ, ಹೊರಗಿನ ನಾನು ಲೆಕ್ಕ ತೋರಿಸಿಲ್ಲ, ಲೆಕ್ಕ ನೀನು ನನಗೆ ತೋರಿಸಿ, ನನಗೆ ಕರೆಕ್ಟ್ ಆಗಿದೆ. ಸೊ ಇಷ್ಟು ಗೊತ್ತಿದ್ದ ನಂತರ ಅದು ಗೊತ್ತಾದ್ಮೇಲೆ ನಾನು ಸರಿ ನಾ ಪಿಕ್ಚರ್ ಮಾಡೋದಾಯ್ತು. ನನಗೆ ಅಷ್ಟೊಂದು ಇದಿಲ್ಲ, ಜನ ಯಾಕೆ ಬೇಕು ಈ ತರ ಕಿರಿಕಿರಿ ಜಂಜಾಟ, ಯಾಕೆ ಬೇಕು ಇಲ್ಲಿ, ಸಾಹಸನೇ ಬೇಡ ಅನ್ಸ್ಬಿಡ್ತು ನನಗೆ, ಹೋಗ್ಬಿಡೋಣ. ಅಂದ್ರೆ ನೀವು ಈ ಒಬ್ಬ ಯುವ ನಿರ್ದೇಶಕನಾಗಿ ಡಿಸ್ಪ್ಯಾಷನೇಟ್ ಏಕಾಏಕಿ ಆಗಿಬಿಟ್ರೆ ನಿಮ್ ಮುಂದಿನ ಚಿತ್ರಗಳ ಕಥೆ ಏನು? ಅದು ಮುಂದೆ ಏನಾದ್ರು ಮಾಡಿದ್ರೆ ನಿಮ್ಮನ್ನು ನಂಬೋದು ಹೇಗೆ? ನಾಳೆ ದಿನ ನನಗೆ ಯಾವ್ದು ಬೇಡ ಅಂತ ಒಂದು ಅರ್ಧ ಚಿತ್ರ ಶೂಟಿಂಗ್ ಆಗಿ ಅರ್ಧದಲ್ಲಿ ಎದ್ದು ಹೋದ್ರಿ ನೀವು, ಪ್ರೊಡ್ಯೂಸರ್ಸ್ ಯಾವ ರೀತಿ ನಿಮ್ಮನ್ನು ಬಿಲೀವ್ ಮಾಡಬೇಕು? ಇಲ್ಲ, ನನ್ನ ಕೆಲಸದಲ್ಲಿ ಯಾವತ್ತು ನಾನು ಅರ್ಧ ಬಿಟ್ಟು ಹೋಗೋದು ಆತೆಲ್ಲ ಮಾಡಲ್ಲ. ಎಕ್ಕಸಕ ಮಾಡುವಾಗಲೂ ತುಂಬಾ ಜನ ಅಂತಿದ್ರು, ಅವ ಕ್ಯಾಮ್ರಾಮನ್ ಚೇಂಜ್ ಮಾಡ್ದೆ, ಅವನು ಕಿರಿ ಮಾಡ್ದೆ, ಇವನು ಕಿರಿಕ್ ಮಾಡ್ದೆ, ಅವ್ನು ಕ್ಯಾಮ್ರಾಮನ್ ಚೇಂಜ್ ಆಯಿತು. ಅದನ್ನು ಬಿಟ್ಟು ಹೋಗಿಲ್ಲ ನಾನು ಯಾವ ಕ್ಯಾಮ್ರಾಮನ್ ಚೇಂಜ್ ಆದ್ರೆ ನನಗೆ ಬೇಜಾರಿಲ್ಲ, ನಾನು ಒಬ್ಬನೇ, ನಾನು ಇರ್ತೀನಿ ನಿಮ್ಮ ಜೊತೆ. ಇವಾಗ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಲ್ಲ, ಗೆಲ್ಸೇ ಕೊಟ್ಟಿದ್ದೀನಿ. ಈ ತರ ಅಂದ್ರೆ ಸೂರಜ್ ಶೆಟ್ರು ಗೊಂದಲದಲ್ಲಿ ದ್ವಂದ್ವದಲ್ಲೇ ಇದಾರ ಅಂತ ಅನ್ಸುತ್ತೆ ನೋಡ್ಬೇಕಾದ್ರೆ. ಇಲ್ಲ, ಏನೋ ಗೊಂದಲ, ಏನೋ ದ್ವಂದ್ವ ಇಲ್ಲ, ಆ ಥರ ಅಂತ ಏನಿಲ್ಲ ನನ್ನ ಮೈಂಡಲ್ಲಿ. ನಾನು ಏನೋ ಥಿಂಕ್ ಮಾಡ್ತಾ ಇರ್ತೀನಿ ದಿನ, ಈ ಥರ ಮಾಡಿದೆ, ಈ ಥರ ನೆಕ್ಸ್ಟ್ ಏನು ಮಾಡಬೇಕು, ತುಂಬ ನೆಕ್ಸ್ಟ್ ಏನಂತ ತುಂಬ ನನಗೆ ಅನಿಸ್ತದೆ. ನನ್ನ ಮೈಂಡಲ್ಲಿ ಅದೇ ಜಾಸ್ತಿ ಹೊಡೋದು. ಇದಾಯಿತು, ಇದು ಯಾಕೆ ಕಾಯ್ದು ಮುಗೀತು, ಇದಾದ್ಮೇಲೆ ನೆಕ್ಸ್ಟ್ ಯಾರು? ನಾನು ಅದೇ ಪ್ರೊಡ್ಯೂಸರ್ ತಂದೆ. ಸ್ವಲ್ಪ ನಾನು ಕಿಶೋರ್ ನೆಕ್ಸ್ಟ್ ಟೈಮ್ ಹೇಳಿದ್ರು, ಇನ್ನೊಂದು ಪಿಕ್ಚರ್ ಸಬ್ಜೆಕ್ಟ್ ರೆಡಿ ಇದೆ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂದೆ. ಸಡನ್ನಾಗಿ ನನಗೆ ಬೇಡ ಅನಿಸ್ತದೆ, ಸ್ವಲ್ಪ ಟೈಮ್ ತಗೊಳ್ಳೋಣ. ಕನ್ನಡ ಮಾಡೋದಾ ಯಾವ್ದು ಮಾಡೋದು ಯೋಚನೆ ಮಾಡೋದು. ಈಗ ಎಕ್ಕಸಕ್ಕವನ್ನು ಏನು ಮಾಡ್ತೀರಿ? ಎಕ್ಕಸಕ್ಕ ಮುಂದೆ ಬೇರೆ ಭಾಷೆಯಲ್ಲಿ ಏನಾದ್ರು ಬರುವಂತ ಪ್ಲಾನ್ ಇದೆಯಾ? ಹೌದು, ಕನ್ನಡದಲ್ಲಿ. ನನ್ನ ಪ್ಲಾನ್ ಇರಲಿಲ್ಲ, ನನ್ನ ಫ್ರೆಂಡ್ ಅಂದ್ರೆ ಈ ಥರ ಕನ್ನಡದಲ್ಲಿ ಮಾಡ್ಬೋದಾ, ಚೆನ್ನಾಗಿದೆ ಪಿಕ್ಚರ್, ಕನ್ನಡದಲ್ಲಿ ಮಾಡೋಣ. ಸರಿ, ಕನ್ನಡ ಮಾಡ್ಬೇಕು, ಸ್ವಲ್ಪ ಚೇಂಜಸ್ ಬೇಕು. ಓಕೆ, ಚೇಂಜಸ್ ಮಾಡಿ. ಇಲ್ಲಿ ಆರ್ಟಿಸ್ಟ್ ಅನ್ನ ಹಾಕೊಳ್ತಿರೋ ಅಥವಾ ಕನ್ನಡದ ಆರ್ಟಿಸ್ಟ್ ಅನ್ನ? ಅದಿನ್ನೂ ಡಿಸೈಡ್ ಆಗಿಲ್ಲ, ಯಾರನ್ನ ಹಾಕಿದೆ ಡಿಸೈಡ್. ಮತ್ತು ಪ್ರೊಡ್ಯೂಸರ್ ಹತ್ರ ಮಾತ್ರ ಕಿಶೋರನ್ನು ಕೂಡ ಅಂದರು, ಸರಿ ಕನ್ನಡದಲ್ಲಿ ನಾವು ಮಾಡೋಣ, ಇದನ್ನು ಕನ್ನಡದಲ್ಲಿ ಮಾಡೋಣ, ಸ್ವಲ್ಪ ಚೇಂಜಸ್ ಮಾಡಿಸಿ. ಅದು ಕೆಲಸ ನಡೀತಾ ಇದೆ, ಸ್ವಲ್ಪ ಚೇಂಜಸ್ ಅದೆಲ್ಲ ಮಾಡ್ಕೊಂಡು ಕೆಲಸ ನಡೀತಾನೆ ಇದೆ. ಸರಿ ಮಾಡೋಣ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ ಅಂತ ಅಂದರು. ಸರಿ, ಓಕೆ, ಟೈಮ್ ತಗೊಂಡು ಈಗ ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕಿಶೋರನ್ನು ಓಕೆ ಅಂದಿದ್ದಾರೆ, ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಮುಂದೆ. ಎಸ್, ಒಂದು ವಿಚಾರ, ಈಗ ನಿಮ್ಮ ಬಗ್ಗೆ ನಡೆಸ್ತಾ ಇರುವಂತ ಅಪಪ್ರಚಾರದ ಬಗ್ಗೆ ಒಂದು ಉತ್ತರ ಕೊಡಬೇಕು ಅಂತಾದ್ರೆ ಏನು ಕೊಡ್ತೀರಿ ಜನಗಳಿಗೆ? 30 ಲಕ್ಷ ಮಾಡಿದ್ರು, 30 ಲಕ್ಷ ದುಡ್ಡು ಮಾಡಿದ್ರು, ಕಲೆಕ್ಷನ್ ಆದ ಕೂಡಲೇ ಬ್ಯಾಂಕಿನ ಹಿಂದೆ ಓಡಾಡ್ತಾ ಇದ್ದಾರೆ ಸೂರಜ್ ಶೆಟ್ರು. ಆರ್ಟಿಸ್ಟ್ಗಳ ಹೆಸರಲ್ಲಿ, ತಂತ್ರಜ್ಞರ ಹೆಸರಲ್ಲಿ ಫೇಕ್ ಬಿಲ್ ಮಾಡಿ ದುಡ್ಡು ಮಾಡಿದ್ರು, ಇಂಥದ್ದೆಲ್ಲ ಇದೆ. ಇದು ಸಹಜವಾಗಿ ಹೆಚ್ಚಿನ ಎಲ್ಲ ನಿರ್ದೇಶಕರಿಗೆ ಬಂದೇ ಬರುತ್ತೆ ಇದು, ಈ ಅಪವಾದಗಳು. ಏನ್ ಹೇಳ್ತೀರಿ ಆ ಅಪವಾದಗಳಿಗೆಲ್ಲ? ನಾನು ಆತರ ಮಾಡಿಲ್ಲ ಅಂತೀನಿ, ಆತರ ನಾನು ಮಾಡಿಲ್ಲ. ಆತರ ಡೌಟ್ ಇದ್ರೆ ಪ್ರೊಡ್ಯೂಸರ್ ಹತ್ರ ಕೇಳ್ಬೇಕದು ಲೆಕ್ಕ, ಎಷ್ಟು ಮಾಡಿದರೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ತಿಂತಾನೆ ಅವನಂತ. ದುಡ್ಡು ನನಗೆ ತುಂಬ ಜನ ಅಂದ್ರೆ, ನೀನು ದುಡ್ಡು ತಿಂದಿದ್ದೀನಿ. ನಾನು ದುಡ್ಡು ತಿನ್ನಲ್ಲ. ನಾನು ಸ್ವಲ್ಪ ರೈಸ್ ತಿಂದಿನಿ, ಸ್ವಲ್ಪ 2 ಫಿಶ್ ಅನ್ನ ತಿಂದಿನಿ, ಅದು ಬಿಟ್ಟರೆ ದುಡ್ಡೆಲ್ಲ ತಿನ್ನಲ್ಲ. ನನಗೆ ಗೊತ್ತೇ ಇಲ್ಲ. ಪ್ರೊಡ್ಯೂಸರ್ ತಗೋ ಕೇಳಿ, ನೀವು ನನ್ನ ಹತ್ರ ಕೇಳಿ ದುಡ್ಡು ತಿಂದಿದೆ ಅಂತ ನಾನು ಹೇಳ್ತೀನ? ದುಡ್ಡು ತಿಂದಿನ ಅಂತೀನಿ ನಾನು, ತಿನ್ನಲ್ಲ. ಪ್ರೊಡ್ಯೂಸರ್ ಲೆಕ್ಕ ಕೇಳಿ, ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಅವ್ರದ್ದು ಹೇಳ್ತಾರೆ. ಅದು ಬಿಟ್ಟು ನಾನು ಆ ಥರ ಯಾರಿಗೂ ಮಾಡಲ್ಲ, ಮೋಸ ಮಾಡಲ್ಲ ನಾನು. ಅವ್ರು ನನ್ನ ನಂಬಿಟ್ಟು ಹಾಕಿದ್ದಾರೆ ಪ್ರೊಡ್ಯೂಸರ್ಸ್, ಅವರಿಗೆ ಮೋಸ ಮಾಡ್ಬಿಟ್ಟು ನನಗೆ ಕೆಲಸ ಮಾಡ್ಬೇಕಂತೇನಿಲ್ಲ, ಅಲ್ಲಿಗೆ ಸಿನಿಮಾಕ್ಕೆ ಬರ್ಬೇಕಂತೇನಿಲ್ಲ ನನಗೆ. ಮೋಸ ಮಾಡ್ಬೇಕಂದ್ರೆ, ದುಡ್ಡು ಮಾಡ್ಬೇಕಂದ್ರೆ ಬೇರೆ ತುಂಬ ಕೆಲಸ, ದುಡ್ಡು ಮಾಡೋದಾದ್ರೆ ಸಿನಿಮಾ ಬಂದ್ಬಿಟ್ಟು ಅವ್ರು ನಾನು ನಂಬಿಟ್ಟು ನಾನು ಇದು ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಮೋಸ ಮಾಡಲಿ ಅವರಿಗೆ? ನಾನು ಇವಾಗಲೂ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಏನು ಬೇಕಾದ್ರೂ ಕಿಶನ್ ನನಗೊಂದು 500 ರೂಪಾಯಿ ಕೊಡಿ,
ನನ್ನ ಮೊಬೈಲ್ ಕರೆನ್ಸಿ ಹಾಕಬೇಕು, ನನಗೆ ಊಟಕ್ಕೆ ದುಡ್ಡು ಸ್ವಲ್ಪ ಊಟ ಕೊಡಿಸಿ ನನಗೆ, ಇವಾಗಲೂ ನಾನು ಕಿಶೋರ್ ಅಂತ ಕೇಳ್ತಿದ್ದೀನಿ. ಖಂಡಿತ ಅದು ಗೊತ್ತು ಅವ್ರಿಗೆ, ಇವನು ಎಷ್ಟು ಇದೆ ಇವನದ್ದು ಎಷ್ಟು ಇಲ್ಲ ಅಂತ ಅವರೇ ಕೊಡ್ತಿದ್ದಾರೆ. ನಾನು ಇದು ಮಾಡಿ ಸೊ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಕಂಡ ನಂತರ ಎರೆಗಾವಿಯ ಕಿರಿಕಿರಿ ಅಂತ ಅನಿಸಿದ್ದಿಲ್ವ ನಿಮಗೆ? ನಿಮ್ಮದೇ ಬಹಳ ಪಾಪ್ಯುಲರ್ ಡೈಲಾಗ್ ಅದು, ಎರೆಗಾವಿಯ ಕಿರಿಕಿರಿ ಅಂತ ಅನಿಸ್ಲಿಲ್ವ? ಆ ಥರ ಆಗಿದೆ, ಏರೆಗಾವಿಯ ಕಿರಿಕಿರಿ ಆ ಥರ ಆಗಿದೆ. ಅದದು ಸಹಜ, ಅದು ಬರ್ತಾನೆ ಇರುತ್ತೆ. ಎಲ್ಲಿ ಈ ಸಿನಿಮಾ ಬಿಟ್ಟು ಬೇರೆ ಕೆಲಸ ಹೋದ್ರೆ ಅಲ್ಲಿ ಎರೆಗಾವಿಯ ಕಿರಿಕಿರಿ ಅಲ್ಪದ ಆ ಥರ ಬರುತ್ತೆ. ಅದನ್ನು ನಾವು ಎದುರಿಸ್ಕೊಂಡು ಹೋಗ್ಬೇಕು. ನನಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ ಸ್ಟಾರ್ಟಿಂಗ್. ಎಲ್ಲರೂ ಈ ಥರ ಜನ ಏನೇನು ಅಂತಿದೆ, ನಾನು ಎಷ್ಟು ಗೊತ್ತಿಲ್ಲ ನನಗೆ. ಅಲ್ಲ, ನೀವು ಒಂದು ಸಂದರ್ಭದಲ್ಲಿ ಹಾಗೆ ಯೋಚನೆ ಮಾಡಿದ್ರೆ ಆ ಕ್ಯಾರೆಕ್ಟರ್ ತರ ಎರೆಗಾವಿಯ ಕಿರಿಕಿರಿ ಅಂತೇಳಿ ನನಗೆ ಮೀಡಿಯಾವೇ ಇದು ಫೀಲ್ಡೇ ಬೇಡ ಅಂತ ಹೊರಗಡೆ ಹೋಗ್ತೀನಿ ಅಂತ. ಹೌದು, ಆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಸುರೇಶ್ ಶೆಟ್ರು ಕೂಡ ವರ್ತನೆ ಮಾಡಿದ್ರು ಹಾಗಾದ್ರೆ. ಹೌದು, ನನಗೆ ಆಗಿದೆ ಎರೆಗಾವು ಕಿರಿಕಿರಿ ಅದರ ಆಗಿದೆ ನನಗೆ. ಮತ್ತೆ ಮಾತಾಡೋವಾಗ ಫ್ರೆಂಡ್ಸ್ ಹತ್ರ ಎಲ್ಲ ಈ ಥರ ಅಂದೆ ನಾನು, ಈ ಥರ ಎಲ್ಲ ಇದೆ, ಏನು ಮಾಡೋಣ ಅಂತ. ಅದು ಮಾಮೂಲಿ, ಅದು ಸಿನಿಮಾದಲ್ಲಿ ಮಾಮೂಲಿ. ಒಬ್ಬರು ಬರ್ತಿದಾರೆ, 4 ಜನ ಬರ್ತಾ ಇರ್ತಾರೆ, ಅದನ್ನ ಆ ಥರ ಮಾಡಿದೆ ಈ ಥರ ಮಾಡಿದೆ, ಅದೇ ಟೆನ್ಷನ್ ಕೊಡಬೇಡ. ಅದಕ್ಕೆ ನೀವು ಫೋಕಸ್ ಮಾಡಬೇಡ, ನಿನ್ನ ಕೆಲಸ ಏನು ನೆಕ್ಸ್ಟ್ ಮಾಡೋಣ, ಅದೇನು ಮಾಡು, ಅದೇ ಯೋಚನೆ ಮಾಡು. ನಾನು ಇವಾಗ ಅದೇ ಮಾಡ್ತಾ ಇರೋದು. ಅದು ಬಿಟ್ಟು ಅವರು ತುಂಬ ಜನ ಅಷ್ಟಿಂದ ಇಷ್ಟಿಂದ ಯಾರು ಎಷ್ಟು ಬೇಕಾ ಏನು ಬೇಕಾ ಅನ್ಕೊಳ್ಳಿ, ನಾನು ಅದ್ರ ಬಗ್ಗೆ ಕ್ಯಾರೇ ಮಾಡಲ್ಲ. ಎಸ್ ಸುರೇಶ್ ಶೆಟ್ಟಿ, ಈಗ ನೀವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂಥ ಅನುಭವ ಇತ್ತು, ಅನಂತರ ತುಳುಚಿದ, ಏನು ವ್ಯತ್ಯಾಸಗಳನ್ನು ಗಮನಿಸ್ತಾ ಇದ್ದೀರಿ? ಇಲ್ಲಿ ಒಗ್ಗಟ್ಟಿದೆಯಾ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿಗಿಂತ ಬೆಟರ್ ಇದೆಯಾ ಒಗ್ಗಟ್ಟಿನ ವಿಷಯದಲ್ಲಿ, ಅಥವಾ ಬೇರೆ? ಅಲ್ಲ, ಒಗ್ಗಟ್ಟಿದೆ. ನನ್ನ ಪ್ರಕಾರ ನನ್ನ ಹತ್ರ ನಾನು ಎಷ್ಟು ಆರ್ಟಿಸ್ಟ್ ಕರೆದು ಎಲ್ಲರೂ ಚೆನ್ನಾಗಿದೆ. ನಾನು ಯಾಕಂದ್ರೆ ನಾನು ಎಲ್ಲರದ್ದು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದೆ ತಾನೆ ಎಲ್ಲರೂ ಚೆನ್ನಾಗಿರೋದು. ನಾನೇ ಅಲ್ಲಿ ಯಾವತ್ತೂ ಸರಿ ಇಲ್ಲ, ಇವರು ಸರಿ ಇಲ್ಲ, ಅದು ಇದು ಅಂತ ಅದು ನಾನು ಯಾವತ್ತೂ ಮಾಡಲ್ಲ. ಅದಕ್ಕೆ ನನಗೆ ನನ್ನ ಬಂದಿರೋ ಆರ್ಟಿಸ್ಟ್ಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಪ್ರೊಡ್ಯೂಸರ್ಗಳು ಆಕ್ಟರ್ಗಳ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಹೀರೋಗಳು ಕಾಲ್ ಶೀಟ್ ಕೊಡೋದಿಲ್ಲ, ಇಂಥ ಸಮಸ್ಯೆಗಳು ಇಲ್ಲಿ ಅಂತ ಸಮಸ್ಯೆಗಳಿದೆಯಾ? ಇಲ್ಲಿ ಆ ಥರ ಪ್ರಾಬ್ಲಮ್ ಏನು ನನಗೆ ಯಾವತ್ತೂ ಆಗಿಲ್ಲ. ಎಕ್ಕಸಾಗದಲ್ಲಿ ಆ ಥರ ಪ್ರಾಬ್ಲಮ್ ಆಗಿಲ್ಲ. ಹೀರೋ ಅವರು ಡೇಟ್ ಇಲ್ಲ, ಇವರು ಡೇಟ್ ಇಲ್ಲ. ಸರಿ, ನಾನು ಇಲ್ಲೊಂದು ಅಲ್ಲಿ ಡ್ರಾಮಾ ಆರ್ಟಿಸ್ಟ್ಗಳು ಡ್ರಾಮಾ ಇದೆ ಅಂತಾರೆ, ಓಕೆ ಆ ಡ್ರಾಮಾ ಬಿಟ್ಬಿಟ್ಟು ಯಾವ ಡೇಟಲ್ಲಿ ಹಾಕೋದು, ಕರೆಕ್ಟ್ ಯಾವ ಡೇಟ್ ಕೊಡಿ ಅದಕ್ಕೆ ಡೇಟ್ ಬಂದು ಅವರು ಯಾಕೆ ಮಾಡಿ ಹೋಗಿದ್ದಾರೆ. ಅದನ್ನು ಖುಷಿ ಇದೆ. ಆರ್ಟಿಸ್ಟ್ಗಳಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟಿಂಗ್ ಇದೆ ಅವರಿಗೆ. ಏನೋ ಮಾಡಬೇಕು ನಾನು ತುಂಬ ಡಿಸ್ಕವರ್ ಮಾಡ್ತಾರೆ. ನವೀನ್ ಬಳ್ಳಾರಿನ್ ಬೋಲಾರ್, ಭೋಜರಾಜ್ ಅವರೆಲ್ಲ ತುಂಬ ಮಾತು, ಈ ಥರ ಮಾಡೋಣ ಸೂರಜ್, ಈ ಥರ ಓಕೆ ಮಾಡೋಣ ಸರ್, ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ, ಮಾಡೋಣ. ಅದೆಲ್ಲ ಚೆನ್ನಾಗಿದೆ. ಮತ್ತು ನಮ್ಗೆ ಯಾಕೆ ಅವ್ನು ಏನಾದ್ರು ಮಾಡ್ಕೊಳ್ಳಿ, ಅದೆಲ್ಲ ಯಾರು ಅಂದೇ ಇಲ್ಲ ನನಗೆ. ಚೆನ್ನಾಗಿ ಮಾಡು. ಸೊ ಬೆಟರ್ ಇದೆ ನಮ್ಮ ಇಂಡಸ್ಟ್ರಿ, ಬೆಟರ್. ಹೌದು, ಸೂಪರ್ ಆಗಿದೆ. ಮುಂದಕ್ಕೆ ಏನು ಪ್ರಾಜೆಕ್ಟ್ ಏನು ಈಗ ಸೂರಜ್ ಶೆಟ್ರದ್ದು? ಒಂದು ಕಡೆಯಲ್ಲಿ ಹೇಳ್ತೀರಿ ನನಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಪ್ರೊಡ್ಯೂಸರ್. ಮುಂದಕ್ಕೆ ಏನು? ಸೂರಜ್ ಶೆಟ್ರು ಮಂಜೇಶ್ವರದಲ್ಲಿ ಹೋಗಿ ಸುಮ್ಮನೆ ಕೂತು ಬಿಡ್ತಾರಾ ಅಥವಾ ಮುಂದೆ ಮೂವಿ ಏನಾದ್ರು ಮಾಡ್ತಾರ? ಇಲ್ಲ, ಸುಮ್ಮನೆ ಎಲ್ಲ ನಾನು ಕೂರಲ್ದಿಲ್ಲ, ಎಲ್ಲಿ ಸುಮ್ಮನೆ ಕೂರಲ್ಲ. ಏನಾದ್ರು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಒಂದು, ಅದು ಖಂಡಿತ ಸಿಗ್ಬೋದು. ಪ್ರೊಡ್ಯೂಸರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಊರು ಬಿಟ್ಟು ಹೋಗೋಕ್ಕಾಗಲ್ಲ. ನನ್ನ ಕೆಲಸ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಅದು ಪ್ರೊಡ್ಯೂಸರ್ ಬಂದರೆ ಮಾಡ್ತೀನಿ. ಅದು ನನ್ನ ಕಂಡೀಷನ್ಗೆ ಇರಬೇಕು. 4 ತಿಂಗಳಲ್ಲಿ 3 ತಿಂಗಳಲ್ಲಿ ಅದು ಇದು ನಾನು ಕಷ್ಟಪಟ್ಟು ಪಿಕ್ಚರೇ ಮಾಡಲ್ಲ, ನಾನು ಇಷ್ಟಪಟ್ಟೇ ಮಾಡೋದು. ನಾನು ಬಂದವ್ರಿಗೆ ಅಂದ್ರೆ 1 ವರ್ಷ ಆಗ್ಬೋದು ಸರ್, ಮಾಡ್ತೀರಾ? ಇಲ್ವಾ, ಬೇಡ. ಇಲ್ಲ, ಅದು ಯಾಕೆ ನನಗೆ ಸೆಟ್ ಆಗಲ್ಲ. ಮತ್ತು ನಿಮಗೆ ನಾಳೆ ನಿಮಗೆ ಬೇಜಾರಾಗೋದು, ಮತ್ತು ನನಗೆ ಬೇಜಾರಾಗೋದು, ನಮಗೆ ಬೇಜಾರಾಗೋದೇ ಬೇಡ. ಹಿಂಗೆ ಇರಲಿ ಫ್ರೆಂಡ್ಶಿಪ್, ಹಿಂಗೆ ಇರೋಣ, ಪಿಕ್ಚರ್ ಮಾಡೋದು ಬೇಡ. ಮತ್ತು ನಾನು ಕ್ಲಾಸ್ನಲ್ಲಿ ಕಿಶೋರ್ನ ಕಡೆ ಹೇಳಿದ್ದು, ಎಲ್ಲೋ ಒಂದು ಕಡೆಯಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅನಿಸೋದಿಲ್ಲ ನನ್ನ ಫ್ಯೂಚರ್ನ ದೃಷ್ಟಿಯಿಂದ? ಆದರೂ ನಾನು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್. ನನಗೆ ಸಿನಿಮಾದ ಕ್ರೇಜ್ ತುಂಬ ಇದೆ. ಅದ್ರ ಬಗ್ಗೆ ಈ ಥರ ಅದ್ರ ಬಗ್ಗೆ ಇದೆ. ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡೇ ಇಲ್ಲ. ನಾನು ದುಡ್ಡು ಮಾಡಬೇಕು, ನನಗೆ ಮನೆ ತೆಗೋಬೇಕು, ಬಂಗಾರ ಹಾಕಬೇಕು, ಅದೆಲ್ಲ ನನಗೆ ಆಸೆನೇ ಇಲ್ಲ. ಅದ್ರಲ್ಲಿ ಓಡಬೇಕು, ಇದರಲ್ಲಿ ಓಡಬೇಕು, ಅದೆಲ್ಲ ಇಲ್ಲ. ಸನ್ಯಾಸಿ ಆಗ್ತಾರ ಸೂರಜ್ ಶೆಟ್ರು? ಹಾಗಾದ್ರೆ ಗಡ್ಡ ಎಲ್ಲ ಬಿಟ್ಟಿದ್ದಾರೆ, ಸನ್ಯಾಸಿ ಏನಾದ್ರು ಆಗುವಂತ ಪ್ಲಾನ್ ಅಲ್ಲಿ ಇದ್ದಾರಾ? ಇಲ್ಲ, ಸನ್ಯಾಸ ಎಲ್ಲ ಆಗಲ್ಲ. ನಾನು ಸನ್ಯಾಸ ಹೇಗಾಗಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸನ್ಯಾಸ ಆಗೋದ್ರ ಬಗ್ಗೆ. ಅಲ್ಲ, ಮತ್ತೆ ಹಾಗೆ ವೈರಾಗ್ಯದ ಮಾತಾಡ್ತೀರಿ, ನನಗೆ ದುಡ್ಡು ಬೇಡ, ನನಗೆ ಕೀರ್ತಿ ಬೇಡ, ನಾನು ಮೂವಿ ಮಾಡ್ಬೇಕು ಅಂತ ಇಲ್ಲ, ನಾನು ಇಷ್ಟಪಟ್ಟು ಮಾಡ್ತೀನಿ. ಇದೆಲ್ಲ ಈಸ್ ಇಟ್ ಪ್ರಾಕ್ಟಿಕಲ್? ಇದು ಪ್ರಾಕ್ಟಿಕಲ್ ಅಂತ ಅನಿಸುತ್ತಾ ನಿಮಗೆ? ಯಾವುದೋ ಒಂದು ಭಾವನಾ ಲೋಕದಲ್ಲಿ ಇದ್ದಾಗ ಅನಿಸ್ತಾ ಇಲ್ಲ ನಿಮಗೆ? ಸಿನಿಮಾ ಮಾಡೋದಂದ್ರೆ ಭಾವನಾ ಲೋಕದಲ್ಲಿ ಇರಬೇಕು. ಯಾವುದೋ ಹೊಸದಾಗಿ ಏನೋ ಮಾಡ್ಬೇಕಂತ ಆಸೆ ಇದೆ, ಅದು ರೀಚ್ ಆಗ್ಬೇಕು ನನಗೆ. ಈಗ ಎಕ್ಕಸಕ್ಕಾಯ್ತು, ಇನ್ನೂ ಬೇರೆ ಏನಾದರೂ ಕಾನ್ಸೆಪ್ಟ್ ಮಾಡ್ಕೊಂಡು ಬೇರೆ ಜನರಿಗೆ ಹೆಂಗೆ ಮಾಡ್ಬೋದು. ಒಂದು ಎಕ್ಕಸಕ ನೋಡಿದ ಕೆಲವರು ಅಂದರು ಅದರಲ್ಲಿ ಮೆಸೇಜೇ ಇಲ್ಲ ಅಂದರು. ಎಕ್ಕಸಕ್ಕಲ್ಲಿ ಮೆಸೇಜ್ ಇಲ್ಲ, ಯಾಕೆ ಮೆಸೇಜ್ ಇಲ್ಲ? 3-4 ಥರ ಮೆಸೇಜ್ ಇದೆ ಅದರಲ್ಲಿ. ನೀವು ಕರೆಕ್ಟಾಗಿ ನೋಡಿ, ನೀವು ಒಂದ್ಸಲ ನೋಡಿ ಕೂತ್ಕೊಂಡು ಇನ್ನೊಂದ್ಸಲ ನೋಡಿ ಅಂದೆ ನೀಟಾಗಿ ನೋಡಿ, ಎಲ್ಲ ಮೆಸೇಜ್ ಇದೆ ಅಂತ. ನನಗೆ ಅವಾಗ ಏನು ಅನ್ಸಂದ್ರೆ, ಓಕೆ ನಾನು ಕೊಟ್ಟಿರೋ ಮೆಸೇಜ್ ಅವ್ರಿಗೆ ರೀಚ್ ಆಗಿ ಅಂದರೆ ನನ್ನ ತಪ್ಪದು, ಅವ್ರ ತಪ್ಪಲ್ಲ, ನನ್ನ ತಪ್ಪಿದೆ. ನಾನು ಅಷ್ಟು ಫೋಕಸ್ ಮಾಡಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅವ್ರು ರೀಚ್ ಆಗಿಲ್ಲ. ನಾನು ಅನ್ನೋದಿಲ್ಲ, ಓಕೆ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ಬಾರ್ದು, ಏನು ಬೇರೆ ಥರ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಇದೆ. ಆ ಥರ ಒಂದು ಮೆಸೇಜ್ ಕೊಡೋ ಒಂದು ಪಿಕ್ಚರ್. ಸೊ ಎಕ್ಕಸಕದ ನಂತರ ಸೂರಜ್ ಶೆಟ್ರು ಇನ್ನೂ ಉಳಿದ ಚಿತ್ರಗಳಲ್ಲಿ ಕಾಣೋದಕ್ಕೆ ಸಿಗ್ತಾರೆ ನಮಗೆ? ಖಂಡಿತ ಸಿಗ್ತಾರೆ. ಮಾಡ್ಬೇಕಂತ ಇದೆ. ಪ್ರೊಡ್ಯೂಸರ್ ಬಂದರೆ ಮಾಡ್ತೀನಿ.
ಮಾಡಿದೆ ಸೊ ಪ್ರೊಡ್ಯೂಸರ್. ಎಕ್ಕಸಕ್ಕ ನಿಮಗೊಂದು ಬ್ರೇಕ್ ಕೊಟ್ಟಿದೆ ಹಾಗಾದ್ರೆ, ಹೌದು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ. ಹೌದು ಖಂಡಿತ. ಎಲ್ಲರೂ ಫೋನ್ ಮಾಡ್ತಾರೆ, ಚೆನ್ನಾಗಿದೆ ಅಂತಾರೆ. ತುಂಬ ಜನ ಅಂದರು ಮಾಡೋಣ ಪಿಕ್ಚರ್ ತುಂಬ, ಅಂದರೆ ನನಗೆ ಅವರ ಕಂಡೀಷನ್ ತಕ್ಕ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಅದು ಪ್ರಾಬ್ಲಮ್. ಮಾಡ್ಬೋದು 30 ಲಕ್ಷ 40 ಲಕ್ಷ ಕೊಡ್ತೀನಪ್ಪ, 50 ಲಕ್ಷ ಮಾಡೋಣ, 50 ಲಕ್ಷ ಮಾಡಿ ಈ ಥರ ಮಾಡಿದ್ದಾನೆ. ನನಗನಿಸುವಂಥದ್ದು, ಈಗ ಸೂರಜ್ ಶೆಟ್ರು ಬೆಂಗಳೂರಿನಲ್ಲಿದ್ರು ಬದಲೇ ಆಗ್ಲಿಲ್ವ ಅಂತ ನನಗೆ ಅನಿಸ್ತದೆ. ನೀವು ಈ ರೀತಿ ಸೌಮ್ಯವಾಗಿದ್ದುಕೊಂಡು ನನಗೆ ಯಾವುದು ಬೇಡ ಅಂತ ಇದ್ರೆ ಈ ಫ್ಯೂಚರ್ ಬೆಳೆಯಕ್ಕೆ ಸಾಧ್ಯ ಇದೆಯಾ? ನೀವು ನೋಡಿದಿರಿ, ಕನ್ನಡ ಚಿತ್ರರಂಗ ನಿರ್ದೇಶಕರನ್ನು ನೋಡಿದಿರಿ, ಆರ್ಟಿಸ್ಟ್ಗಳನ್ನು ನೋಡಿದಿರಿ, ಎಲ್ಲರನ್ನ ನೋಡಿದಿರಿ. ನಿಮ್ಗೆ ಅನಿಸ್ತದ ನಾನು ಹೀಗಿದ್ರೆ ಏನಾದ್ರೂ ಆಗ್ಬೋದು ಅಂತ ಅನಿಸುತ್ತಾ ನಿಮಗೆ? ಅಲ್ಲ, ಅದರನ್ನೇನು ಸಿಗುತ್ತೆ ನನಗೆ? ಅದರನ್ನೇನು ಸಿಗುತ್ತೆ? ಇದರ ನನಗೆ ಏನು ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ನನ್ನ ಹತ್ರ ಏನಿಲ್ಲ, ಎಲ್ಲರೂ ಚೆನ್ನಾಗಿದ್ದೀನಿ, ಊಟನೂ ಮಾಡ್ತಿದ್ದೀನಿ, ಎಲ್ಲ ಇದೆ. ಮತ್ತು ಅದು ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊಂಡು ನಾನು ಏನು ಇಡಲಿ, ಏನು ಮಾಡಲಿ ನನಗೆ ಅನಿಸಿಲ್ಲ. ನನಗೆ ಅದು ಈ ಪ್ಯಾಷನ್ ಅದರ ಬಗ್ಗೆ ಎಲ್ಲ ಇಲ್ಲ. ಹೊಸ ಕಾರ್ ತಗೋಬೇಕು, ಹೊಸ ಬಂದಿಲ್ಲ ನನಗೆ. ಫ್ರೆಂಡ್ಸ್ ಇದ್ದಾರೆ, ಹೋಗ್ತಿದ್ದೀನಿ, ತಿರುಗ್ತಿದ್ದೀನಿ ಎಲ್ಲ. ನನಗೆ ಅನಿಸುತ್ತೆ ಸೂರಜ್ ಶೆಟ್ರಿಗೆ ಅವರ ಮುಗ್ಧತೆಯೇ ಮುಳುವಾಗತ್ತಾ ಇಂಡಸ್ಟ್ರಿಯಲ್ಲಿ? ಇಲ್ಲ, ಆ ಥರ ಏನಾಗಲ್ಲ. ಸ್ವಲ್ಪ ಜೋರಾಗಬೇಕು ಅನ್ಸುತ್ತೆ, ಅದಕ್ಕೆ ಟ್ರೈ ಮಾಡಬೇಕು. ನಾನು ಜೋರು ಯಾವತ್ತೂ ನಾನು ಆಗಿಲ್ಲ, ನಾನು ಸೈಲೆಂಟ್ ಆಗಿದ್ದೆ. ನಾನು ಬಂದಿರೋ ರೀತಿ ಆ ರೀತಿ ಇದೆ. ಒಬ್ಬರಿಗೆ ಜೋರು ಮಾಡಿಕೊಂಡು ಇದು ಮಾಡ್ಕೊಂಡು ಆ ಥರ ನಾನು ಬಂದಿಲ್ಲ. ಬೆಳೆದಿರೋದು ರೀತಿ ಆ ಥರ ಇದೆ, ಅದು ಸ್ವಲ್ಪ ಸಮಸ್ಯೆ ಅಂತಿದೆ. ಮತ್ತು ಗಲಾಟೆ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಜೋರು ಆಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ? ನಾನು ಸೈಲೆಂಟಾಗಿ ಗೆಲ್ಬೋದು, ನನಗೆ ಆಸೆ ಇದೆ. ಪ್ರೀತಿಯಿಂದ ಗೆಲ್ಲೋಕ್ಕೆ ಏನು ಬೇಕಾ ಗೆಲ್ಬೋದು ಅಂತ ಇದೆ. ನಾನು ಅದನ್ನು ಇದು ಮಾಡ್ಬೋದು. ಎಸ್ ಸೂರಜ್ ಶೆಟ್ರೆ, ಕೊನೆಯದಾಗಿ ಫಿಲ್ಮ್ ಇಂಡಸ್ಟ್ರಿಯನ್ನು ಚೂಸ್ ಮಾಡಿದ್ದು ಹೇಗೆ ನೀವು? ಹೇಗೆ ಇಂಟ್ರೆಸ್ಟ್ ಬಂದದ್ದು ಹೇಗೆ ನಿಮಗೆ ಇದರಲ್ಲಿ? ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡ್ತಾ ನನಗೂ ಅನಿಸ್ತು ಸಿನಿಮಾ ಕಲಿಬೇಕು, ಸಿನಿಮಾ ಮಾಡಬೇಕಂತ. ಅವಾಗ ನಾನು ಹೋಗಿದ್ದು ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರ್ ಫಸ್ಟ್ ಆ್ಯಡ್ ಮಾಡ್ತಿದ್ದೆ, ಆಮೇಲೆ ಸೀರಿಯಲ್, ಆಮೇಲೆ ಪಿಕ್ಚರು. ಕ್ಯಾಮ್ರಾ ವರ್ಕ್ ಮಾಡ್ತಿದ್ದೆ. ಡೈರೆಕ್ಷನ್ ಮಾಡೋದು ತುಂಬ ಆಸೆ ಇತ್ತು, ಡೈರೆಕ್ಟರ್ ಆಗಬೇಕಂತ. ಡೈರೆಕ್ಟರ್ ಆಗಬೇಕು ಏನು ಬೇಕು, ಕ್ಯಾಮ್ರಾ ಸೆನ್ಸ್ ಇರಬೇಕು, ಅದು ಯಾವುದು ಎಲ್ಲ ಕಲಿತೆ. ಕ್ಯಾಮ್ರಾ ಅಂದರೆ ಏನು, ಇದಂದರೆ ಏನು, ಎಡಿಟಿಂಗ್ ಅಂದರೆ ಏನು, ಡಬ್ಬಿಂಗ್ ಅಂದರೆ ಏನು, DI ಅಂದರೆ ಏನು, CG ವರ್ಕ್ ಅಂದರೆ ಏನು, ಅದೆಲ್ಲ ಕಲ್ತ್ಬಿಟ್ಟು ಆಮೇಲೆ ಡೈರೆಕ್ಷನ್ ಮಾಡಿ ಖುಷಿ ಇದೆ. ಇವಾಗ ಸ್ವಲ್ಪ ಕಲ್ತಿದ್ದೀನಿ, ಏನೋ ಮಾಡಿದ್ದೀನಿ. ಇನ್ನು ದೊಡ್ಡದಾಗಿ ಏನೋ ಮಾಡಬೇಕು, ಅದು ತುಳು ಇಂಡಸ್ಟ್ರಿಯಲ್ಲಿ ಮಾಡಬೇಕು ತುಂಬ ಆಸೆ ಇದೆ. ಖಂಡಿತ ಮಾಡ್ತೀನಿ. ಸೊ ಡೈರೆಕ್ಟರ್ ಅಂತ ಮಾಡಿದ್ದು ನಿಮ್ಮನ್ನು ತುಳು ಇಂಡಸ್ಟ್ರಿ? ಹೌದು, ತುಳು ಇಂಡಸ್ಟ್ರಿ ಮಾಡಿರೋದು. ಎಸ್ ಸೂರಜ್ ಶೆಟ್ರೆ, ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು, ಒಳ್ಳೆಯದಾಗಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಬಹುತೇಕ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಹೀಟೆಡ್ ಡಿಸ್ಕಷನ್ನೇ ಆಗುವಂಥದ್ದು. ಆದರೆ ಸೂರಜ್ ಶೆಟ್ರು ಬಹಳ ಸೌಮ್ಯ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಏನು ಮಾತಾಡಿಸಿದ್ರು ಅವರು ರಿಟರ್ನ್ ಮಾತಾಡೋದಿಲ್ಲ. ಸೊ ಅಂತ ಮುಗ್ಧತೆ ಇಟ್ಟುಕೊಂಡಿದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬಹುದಾ ಅನ್ನುವಂಥದ್ದೊಂದು ಪ್ರಶ್ನೆಯನ್ನ ಇಟ್ಟುಕೊಂಡೇ ಈ ವಾರದ ತಿರುಗುಬಾಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.